ಕಾಲರ್ ಪಟ್ಟಿ ಹಿಡಿಯುವುದು ಎಂದರೆ ಆಗ್ರಹಪೂರ್ವಕವಾಗಿ ನಾವು ಕೇಳಿದ್ದೆವು. ಪ್ರತಿ ಅಕ್ಷರಕ್ಕೆ ಅರ್ಥವನ್ನ ಕಲ್ಪಿಸಬೇಡಿ, ಅದರ ಹಿಂದಿನ ಭಾವನೆಯನ್ನ ಅರ್ಥ ಮಾಡಿಕೊಳ್ಳಿ. ಜಿಲ್ಲಾಧಿಕಾರಿಯ ಕಾಲರ್ ಪಟ್ಟಿ ಹಿಡಿಯಲು ಸಾಧ್ಯವೇ ಎಂದು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಾಧಾಕೃಷ್ಣ ಅಡ್ಯಂತಾಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರಿಂಜ ವಿಷಯವಾಗಿ ಉದ್ದೇಶಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯನ್ನ ಅಪಮಾನ ಮಾಡಿಲ್ಲ. ಕೇಸಿಗೆ ಹೆದರಿ ತಲೆ ಬಗ್ಗಿಸಿ ಹೋಗುವವರಲ್ಲ. ಜನರ ಬದುಕಿನೊಂದಿಗೆ ಚೆಲ್ಲಾಟವಾಡಬೇಡಿ. ಇಂತಹ 100,000 ಕೇಸು ಎದುರಿಸಲು ಹಿಂದೂ ಸಮಾಜ ಸಿದ್ಧ. ನಮ್ಮ ಭಾವನೆಗೆ ಬೆಲೆ ಇಲ್ವಾ? ಹಿಂದೂ ಸಮಾಜದ ಭಾವನೆಗೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಹಿಂದೂ ಸಮಾಜದ ಭಾವನೆಯ ಜೊತೆ ಚೆಲ್ಲಾಟವಾಡಬೇಡಿ. ಡಿಸಿ ಎಲ್ಲಿ ದೂರು ದಾಖಲಿಸಿದ್ದಾರೋ ಅಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ದೇವಸ್ಥಾನದ ಭಗವತ್ ಧ್ವಜ ತೆಗೆಯಲು ಹೇಳ್ತಾರೆ. ಇದೇನು ಗೋರಿ ಮೊಹಮ್ಮದ್ ಟಿಪ್ಪು ಸುಲ್ತಾನ್ ಕಾಲವೇ? ಒಂದು ವಾರದಲ್ಲಿ 1,000 ಧ್ವಜವನ್ನ ಹಾಕ್ತೇವೆ, ತಾಕತ್ತು ಇದ್ರೆ ತಡೆಯಿರಿ ಎಂದು ಪ್ರಶ್ನಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷ ಕಿಶೋರ್ ಕುಮಾರ್, ರತ್ನಾಕರ್ ಶೆಟ್ಟಿ ಹಾಗೂ ಜಗದೀಶ್ ನೆತ್ತರಕೆರೆ ಇದ್ರು. ಬೆಟ್ಟದ ಬುಡ ಧ್ವಂಸ ಆದರೆ ಬೆಟ್ಟ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಪವಿತ್ರವಾದಂಥ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿಯನ್ನು ಆಕರ್ಷಣೆ ಮಾಡುವ ಒಂದು ಕ್ಷೇತ್ರ ಧ್ವಂಸ ಆಗ್ತದೆ. ಅದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಇಡೀ ಸಮಾಜ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಕ್ಷೇತ್ರದ ರಕ್ಷಣೆಗೆ ನಾವು ಕಟಿಬದ್ಧರಾಗಿದ್ದೇವೆ. ಇಂತಹ 100,000 ಕೇಸುಗಳನ್ನು ಎದುರಿಸುವುದಕ್ಕೂ ಹಿಂದೂ ಸಮಾಜ ಸಿದ್ಧವಾಗಿದೆ. ನಮಗೆ ಬದುಕುವುದಕ್ಕೆ ಹಕ್ಕಿಲ್ಲ, ಇವರ ಗೌರವಕ್ಕೆ ಬೆಲೆ ಇದೆ, ನಮ್ಮ ಭಾವನೆಗಳಿಗೆ ಬೆಲೆ ಇಲ್ವಾ? ನನಗೆ ಗೌರವ ಇದೆ, ನನಗೆ ಯೋಗ್ಯತೆ ಇದೆ, ನಾನು ಇಡೀ ಜಿಲ್ಲೆಯ ದಂಡಾಧಿಕಾರಿ, ಇಡೀ ಜಿಲ್ಲೆಯನ್ನು ಕಂಟ್ರೋಲ್ ಮಾಡುವ, ಹೌದು ಒಪ್ಪಿಕೊಳ್ತೇವೆ, ನಾವು ತಲೆಬಾಗ್ತೇವೆ ನಿಮಗೆ ನಾವು. ಆದರೆ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ವಾ? ಹಿಂದೂ ಸಮಾಜ ಭಾವನೆಗಳಿಗೆ ಬೆಲೆ ಇಲ್ವಾ? ಕ್ಷೇತ್ರದ ಪಾವಿತ್ರ್ಯತೆಗೆ ಬೆಲೆ ಇಲ್ವಾ? ಕ್ಷೇತ್ರ ರಕ್ಷಣೆ ಮಾಡಬೇಕೆನ್ನುವಂಥ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯನ ಯಾಕೆ ನೀವು ಮಾಡ್ತಾ ಇಲ್ಲ? ಹೀಗೆ ವ್ಯರ್ಥವಾಗಿ ಹಿಂದೂ ಸಮಾಜದ ಭಾವನೆಗಳ ಮೇಲೆ ಚೆಲ್ಲಾಟ ಮಾಡಬೇಡಿ. ಏನು ಮಕ್ಕಳಾಟ ಅಂತ ಯೋಚನೆ ಮಾಡಿದರೆ ಹಿಂದೂ ಸಮಾಜಕ್ಕೆ ತುಳಿಬಹುದು, ಫುಟ್ಬಾಲ್ ಅಂತ ಅನಿಸಿದ್ರೆ ನೆನಪಿಟ್ಟುಕೊಳ್ಳಿ, ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ. ಹಿಂದೂ ಸಮಾಜ ಕಲ್ಲುಗುಂಡು, ನೆನಪಿಟ್ಟುಕೊಳ್ಳಿ. ಕಾಲು ಮುರಿತೇವೆ ನಿಮ್ಮದು. ನಿಮ್ಮ ಕರ್ತವ್ಯ ಮಾಡಿ, ನಿಮ್ಮ ಕೆಲಸ ಮಾಡಿ. ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಮಾಡುವವರನ್ನು ಪತ್ತೆ ಹಚ್ಚಿ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ನೀವು ಇನ್ನೂ 1 ತಿಂಗಳೊಳಗೆ ನಮಗೆ ನ್ಯಾಯ ಕೊಡದಿದ್ದರೆ ಹಾಗೆ ಬರ್ತೇವೆ ಅಂತೇಳಿ ಆಗ್ರಹಪೂರ್ವಕವಾಗಿ ನಿಮ್ಮಲ್ಲಿ ಬಂದು ಕೇಳ್ತೇವೆ ಅಂತ. ಕಾಲರ್ ಪಟ್ಟಿ ಹಿಡಲಿಕ್ಕೆ ಆಗ್ತದಾ? ಜಿಲ್ಲಾಧಿಕಾರಿಯವರು ಕಾಲರ್ ಪಟ್ಟಿ ಹೇಳಲಿಕ್ಕೆ ಆಗ್ತದಾ? ಅಂದರೆ ಅದನ್ನೇ ಹೇಳಿದ್ದು, ಅಕ್ಷರಕ್ಕೆ ಅರ್ಥ ಕಲ್ಪಿಸಿಕೊಂಡು ಹೋಗಬೇಡಿ. ನೀವು ಹೇಳಿದ್ದು ಸರಿ, ಆ ಮಾತಿಗೆ ಅದೇ ಅರ್ಥ. ಆದರೆ ಅದರ ಹಿಂದಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳೋದು.